ಪೂರ್ವ ಅಶೋಕನಗರದ ಬಿರುವೇರೆ ಸಂಗೋಡು ತುಳು ಜನಕ್ಲಿನ ಹೊಸ ವರ್ಷದ ಆಚರಣೆ ಬಿಸು ಪರ್ಬ ಸೋಮವಾರ ನಡೆದಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಲೇಸನ್ ಉದಿಪನ ಮಲ್ತಾರೆ. ವಿಠಲ ನಾಯಕ್ ಕೂಟದ ಗೀತ ಸಾಹಿತ್ಯ ಸಂಭ್ರಮ ಇತ್ತು. ಉರುವ ಅಶೋಕನಗರದ ಬಿರುವೇರೆ ಸಂಘದ ನೇಟು ತುಳು ಜನಕ್ಲಿನ ಹೊಸ ವರ್ಷದ ಆಚರಣೆ ಬಿಸು ಕಣಿ ಪರ್ಬ ಸೋಮವಾರ ಆಚರಣೆ ಆದಿತ್ತು. ಮಾತಾ ಫಲ ವಸ್ತುಲಿನ ಕಾಯಿಕಜಿಪು ಸುತ್ತುಳಿನ ಒಟ್ಟು ಸೇರಾದು ಕಣಿದೀಪುನ ಕಣಿ ಪುಡ್ಯಾಡುನ ಸಂಪ್ರದಾಯವನ್ನ ಪಾಲನೆ ಮಲ್ತೊಂದು ಈ ಕಾರ್ಯಕ್ರಮ ನಡೆಯುತ್ತದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಬಿಸು ಪರ್ಬನು ಉದಿಪನ ಮಲ್ತೇರು. ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿಯ ಗುರುಕಾರ್ಯರು ವಾಸುದೇವರಾವ್ ಪಾತಿರ್ದು ಬಿಸು ಪರ್ಬದ ಆಚರಣೆ ಪ್ರಕೃತಿಯ ಆರಾಧನೆ ಒಂದು ಏಪಲ್ ನಡಪಡು ಗಣಪತಿ ದೀಪನಲ ಫಲವಸ್ತು ದೀದಿ ನಡಪಡು ಅಂಚನೆ ನಮ್ಮ ಬುಳೆಪಾಯಿನ ಸೊತ್ತುಲು ಇಜ್ಜಿಂಡ ಪೇಂಟ್ ಹಿಡಿದು ಕನತ ದಾಂಡಲ ಒಂದು ನಡಪಡು ಮಣ್ಣಗುಡ್ಡೆ ಗುರ್ಜಿಡ್ಲ ಪ್ರಕೃತಿ ಆರಾಧನೆ ನಡೆತೊಂದುಂಡು. ಈ ವರ್ಷ ಮಣ್ಣಗುಡ್ಡೆ ಗುರ್ಜಿಡ್ 105ನೇ ವರ್ಷದ ಶರವು ಮಹಾಗಣಪತಿ ದೇವಿಯರ್ನ ಆರಾಧನೆ ನಡಪೆರ ಉಂಡು ಎಂದು ಪಂಡೇರು. ಇದು ಸಮೃದ್ಧವಾದ ಪ್ರದೇಶ. ಈ ಹೊಯ್ಗೆ ಬೈಲಲ್ಲಿ ಯಾವತ್ತೂ ನೀರಿಗೆ ಬರಲಿಲ್ಲ. ಆದರೆ ಈಗ ನೀರಿಗೋಸ್ಕರ ತಾಪತ್ರಯ ಪಡುವಂಥ ಕಾಲ ಬಂದಿದೆ. ಆದರೂ ನಾವು ಪೇಟೆಯಿಂದ ತಂದಾದರೂ ಕೂಡ ಬಿಸು ಪರ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮಾಡಬೇಕು. ಇನ್ನು ಮುಂದೆಯೂ ಆ ನೆನಪು ಇರಬೇಕು. ಏನು ಅಂತ ಹೇಳಿದರೆ ಪ್ರಕೃತಿ ಆರಾಧನೆ. ಇಲ್ಲಿ ಕಾಣ್ತಾ ಇರುವುದು ಇಲ್ಲಿ ಎದುರಲ್ಲಿ ಇಟ್ಟಿದ್ದಾರೆ. ಇದು ಏನು ಅಂತ ಹೇಳಿದರೆ ನಾವು ಗಣಪತಿ ಇಡುವಾಗಲೂ ಕೂಡ ಹಾಗೆ 2 ಬಾಳೆ ಎಳೆ ಇಟ್ಟು 1 ಸೇರು ಅಕ್ಕಿ ಹಾಕಿ 1 ತೆಂಗಿನಕಾಯಿ 2 ವಿಳೆದೆಲೆ 1 ಬಾಳೆಹಣ್ಣು ಇಟ್ಟರೆ ಗಣಪತಿ ದೇವರಲ್ಲಿ ಪ್ರತ್ಯಕ್ಷ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಕೃತಿ ಆರಾಧನೆ. ಈ ಪ್ರಕೃತಿ ಆರಾಧನೆಯಲ್ಲಿ ಇನ್ನೊಂದು ನಮ್ಮ ಇಲ್ಲಿಯ ಮಣ್ಣಗುಡ್ಡೆಯಲ್ಲಿ ನಾನು ಪ್ರೆಸಿಡೆಂಟ್ ಆಗಿರುವಂಥ ಮಣ್ಣಗುಡ್ಡೆ ಗುರ್ಜಿ ಅಲ್ಲಿ ಮಾಡ್ತಾ ಇರುವುದು ಕೂಡ ಪ್ರಕೃತಿಯ ಆರಾಧನೆ. 150 ವರ್ಷಗಳಿಂದ ನಡೀತಾ ಇದೆ. ಈ ವರ್ಷ 150ನೇ ವರ್ಷಾಚರಣೆ ಅಂದರೆ ನಾಡ್ದು ನವೆಂಬರ್ 23ನೇ ತಾರೀಕಿಗೆ ಮಣ್ಣಗುಡ್ಡೆ ಗುರ್ಜಿಯಲ್ಲಿ 150ನೇ ದೀಪಾರಾಧನೆ ನಡೀಲಿಕ್ಕಿದೆ. ಶರವು ಮಹಾಗಣಪತಿ ದೇವರು ಪೇಟೆಯಿಂದ ಮಣ್ಣಗುಡ್ಡೆವರೆಗೆ ಅಂದರೆ ಸುಮಾರು 2-2.5 ಕಿಲೋಮೀಟರ್ ಈಚೆ ಬಂದು ನಮ್ಮನ್ನು ಹರಿಸಲಿಕ್ಕಿದ್ದಾರೆ. ಉರುವ ಅಶೋಕನಗರ ಬಿರುವೇರೆ ಸಂಘದ ಗುರುಕಾರ್ಯರು ಬಿ.ಪಿ. ದಿವಾಕರ ಗುರುಕಾರ್ಮೆ ವಹಿಸಿದ್ದು ಪಾತೇರ್ದು ಸುರೂತ ಸರ್ತಿ ಈ ಬಿಸು ಪರ್ಬ ಮಲ್ತೊಂದುಲ್ಲ ನಮ್ಮ ದೇಶಡು ಜನಕ್ರೀಡ ಸಂಸ್ಕಾರ ಕಮ್ಮಿ ಅವನುಂಡು ಸಂಸ್ಕಾರ ಕೂಡ ಬುಳೆಯೋಡುನ ಅಂಡ ವಿಠಲ ನಾಯಕರ್ನ ಕಾರ್ಯಕ್ರಮ ದಿವುಡು ಅಂಚಾದೆ ಅರನ ಗೀತ ಸಾಹಿತ್ಯ ಸಂಭ್ರಮ ದಿವುಂದ ಅಂದು ಪಂಡೇರು. ಮೆಕ್ಯಾಲ ಸಿಸ್ಟಮ್ ಆಫ್ ಎಜುಕೇಷನ್ ಮಲ್ಪೇರು ಹೌದಾ ಬಂಡ ಆ ಸಂಸ್ಕಾರ ಒಯ್ದು ಅದ್ರ ಬರ್ಕೊಂಡು ಬಂಡ ನಮ್ಮ ಗುರುಕುಲ ಪದ್ಧತಿ ಶಾಲೆ ಆ ಗುರುಕುಲ ಪದ್ಧತಿ ಶಾಲೆ ನಾಶ ಮಲ್ತದ್ದು ಮೆಕ್ಯಾಲ ಸಿಸ್ಟಮ್ ಆಫ್ ಎಜುಕೇಷನ್ ಮೂಲ ಇಂಟ್ರೊಡ್ಯೂಸ್ ಮಲ್ತೀನಿ ಹಿಡಿದ್ಬೇಕ ನಮ್ಮ ಇತ್ತೆ ಕಲ್ತಂದು ನಾವು ಮೆಕ್ಯಾಲ ಸಿಸ್ಟಮ್ ಆಫ್ ಎಜುಕೇಷನ್ ಐದಾತ್ರ ನಮ್ಮ ಸಂಸ್ಕಾರಗಳು ಕಮ್ಮಿ ಆಗಿ ಬರ್ತೀನಿ. ಆ ಸಂಸ್ಕಾರನ ಎಂಚದು ಎರ್ತು ಬತ್ತೋಡು ಬಂದು ನಾನು ಒಂದು ಕಾರ್ಯಕ್ರಮ ಮಲ್ತಂದು ಉಪ್ಪುನಾರು ನಮ್ಮ ವಿಠಲ ನಾಯಕರು ಅಂಚಾದು ಆ ಕಾರ್ಯಕ್ರಮ ಮಾತೇರಿಲ್ಲ ಖುಷಿಯಾವು ಅಂಚೇನೆ ಆ ಕಾರ್ಯಕ್ರಮಕ್ಕೆ ನಮ್ಮ ಜೋಕಲಿಗಳ ಸಂಸ್ಕಾರ ನಮ್ಮ ಕೊರಡು ಬಂದ ನಮ್ಮ ಏನೊಂದಿಲ್ಲ ಅಂಚೆನೆ ಬಿಸು ಪರ್ಬದ ಈ ಎಡ್ಡೆ ಕಾರ್ಯಕ್ರಮಡು ಮಾತಾ ಇರಲಿಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯವಂತ ಜೀವನ ಆ ದೇವರ ದಯಪಾಲಿಸಲು ಬಂದು ಕೇನೊಂದು ಸಂಘದ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಬಿ.ಜಿ. ಸುವರ್ಣ, ಧನ್ಯ ರಮೇಶ್, ವೆಂಕಟೇಶ್ ದಾಸ್, ಆರ್ ಪ್ರವೀಣ್ ಕುಮಾರ್, ಬಿ ಶ್ರೀನಿವಾಸ ಇಂಚ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತಂಡೇರು. ಈ ಬಿಸು ಪರ್ಬ ಇಂಚ ಒಂದು ತಿರುಮಣ ನಂಡ ನಮ್ಮ ಸುಗ್ಗಿ ಕರೀದು ಪಗ್ಗುಡು ಇಜಿನ ಸುಗ್ಗಿದ ಕಡೆಗೆ ಈ ಬಿಸು ಪರ್ವ ಬರ್ಪುಂಡು ಸುಗ್ಗಿದ ಅರಿ ಉಣ್ಣಾಗ ಸುಗ್ಗಿದ ಬರ್ಪುಂಚಿನ ಪೆಲಕಾಯಿ ಕುಕ್ಕು ಅಂಚನೆ ಕೆಲವು ವಸ್ತುಲೇನು ದೇದು ಆ ದೇವರನ್ನ ಎದುರು ದೇದು ನಾವು ಪೂಜೆ ಮಾಡ್ತದೆ 5 ಬಿಸು ಪರ್ವ ಅಂತ ಪನ್ಪಡಮ್ಮ ಪೊಸಾರಿ ಸುಗ್ಗಿದ ಪೊಸತ್ತಾರಿ ಅಂಚನೆ ಪೂರ ಪೆಲಕಾಯಿ ಕುಕ್ಕು ಅಂಚನೆ ಈ ಸುಗ್ಗಿದ ಬರ್ಪುಂಚಿನ ಪ್ರತಿಯೊಂದು ನೇನ ದೇದು ನಮ್ಮ ಪೂಜೆ ಮಾಡ್ತದೆ 5 ಬೊಕ್ಕ ನಮ್ಮನ್ನು ಮಲ್ಪ ವಿಟ್ಲದ ವಿಠಲ ನಾಯಕ್ ಬೊಕ್ಕ ಕೂಟದ ಕ್ಲಿಡ್ದು ಗೀತ ಸಾಹಿತ್ಯ ಸಂಭ್ರಮ ಮೂಡ್ದು ಬರ್ತೇನೆ. ಗಂಡನಿ ಬಿಡಿದು ಒಟ್ಟಿಗೆ ಕೊಲ್ಲೊಂದು ಪುಣಗ ಬಡಿದು ಗಂಡನ ಬಣ್ಣಿಂದು ಒಂಜಿ ಲೋಟ ಚಾಮಲ್ತು ಕೊರಲೆ ಗಂಡನಿಗೆ ತುಂಬೇ ಬೆಚ್ಚೆತ್ತು ಮಿತ್ತದ ವಾಪಸ್ ಬೆಚ್ಚಾಣಿ 2 ಚಾಮಲ್ತು ಕೊರ್ರ ಬಣ್ಣ ಗಂಡನ ಚಾಮಲ್ತು ಕೊರ್ರ ಪಣ್ಪಣ ಧೈರ್ಯ ಬತ್ತನ ತನಿಕೆ ಇನ್ನು ಬಯ್ಯಗ ಡೈವರ್ಸು ಎಲ್ಲ ಬಲ್ಪಗು ಪೇಪರ್ಗೆ ಸೈನ್ ಮಾಡ್ರಬಲ್ಲ ಮಣದನಿ ಬಲ್ಪಗು ವಕೀಲರ್ನ ಇಲ್ಲಡೆ ಪೇಪರ್ ರೆಡಿ ಮಾಡ್ತದ ಸೈನ್ ಮಾಡ್ರ ಪೋಪೇರು ವಕೀಲರು ಬಡಿದಿನ ಕುಂಟರ್ದೊಂದು ನಡೆದ ಅವ್ವ